ಕರಾವಳಿ ಜಿಲ್ಲೆಗಳಲ್ಲಿ ನಾಗಾರಾಧನೆಗೆ ಮಹತ್ವದ ಸ್ಥಾನವಿದೆ. ಇಲ್ಲಿನ ಎಲ್ಲ ಕುಟುಂಬಗಳಿಗೂ ಮೂಲ ನಾಗದೇವರ ಆರಾಧನೆ ಕಡ್ಡಾಯ. ವೈದಿಕರ ಮೂಲಕ ನಾಗನ ಪೂಜೆ ಮಾಡಿಸೋದು ಪದ್ಧತಿ. ಆದರೆ ಉಡುಪಿ ಜಿಲ್ಲೆಯ ಕುತ್ಯಾರಿನಲ್ಲಿ ಹಿಂದುಳಿದ ಮುಗ್ಗೇರ ಜನಾಂಗದವರೇ ನಡೆಸುವ ಒಂದು ನಾಗಾರಾಧನೆ ಇದೆ. ತುಳುನಾಡಿನ ಮೂಲ ಜನಾಂಗದವರಾದ ಇವರು ನಡೆಸೋ ಈ ಜನಪದೀಯ ನಾಗಪೂಜೆ ವಿಶಿಷ್ಟವಾಗಿದೆ. ಇದು ಉಡುಪಿ ಜಿಲ್ಲೆಯ ಕುತ್ಯಾರಿನಲ್ಲಿ ಮುಗೇರ ಸಮಾಜದವರು ಆರಾಧಿಸುವ ಒಂದು ನಾಗವನ. ಪ್ರಕೃತಿಯ ಪೂಜೆ ನಾಗಾರಾಧನೆಯ ಉದ್ದೇಶ. ದಟ್ಟ ಕಾಡಿನ ನಡುವೆ ಇರುವ ಈ ನಾಗಶಿಲೆಗಳನ್ನ ನೋಡಿ. ಭಕ್ತಿಯ ಜೊತೆಗೆ ಈ ಆರಾಧನೆಯಲ್ಲಿ ಒಂದಿಷ್ಟು ನಿಗೂಢತೆಯೂ ಅಡಗಿದೆ. ಈ ಬನದಲ್ಲಿ ನಾಗನ ಕಲ್ಲುಗಳ ಜೊತೆ ಅದೆಷ್ಟು ಮಡಕೆಗಳಿವೆ. ಇದು ಈ ಬನದ ವಿಶಿಷ್ಟ ಹರಕೆ. ಇದಕ್ಕೆ ಮುರಿ ಅಂತ ಕರೀತಾರೆ. ಎಂತಹ ಸಂಕಷ್ಟ ಎದುರಾದರೂ ಮುರಿ ಹರಕೆ ಹೇಳಿಕೊಂಡರೆ ಪರಿಹಾರ ಶತಸಿದ್ಧ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರಿಗಿದೆ. ಇಲ್ಲಿರುವ ನಾಗವನಕ್ಕೆ ವರ್ಷದ ಮೊದಲ ನಾಗಾರಾಧನೆ ನಡೆಯುತ್ತೆ. ಸಾಮಾನ್ಯವಾಗಿ ನಾಗರ ಪಂಚಮಿಯಂದು ಎಲ್ಲೆಡೆ ನಾಗನನ್ನ ಪೂಜಿಸಲಾಗುತ್ತೆ. ಆದರೆ ಇಲ್ಲಿ ಮಾತ್ರ ವೃಷಭ ಮಾಸದಲ್ಲಿ ನಾಗನಿಗೆ ಪೂಜೆ ನಡೆಯುತ್ತೆ. ನಾಗರ ಪಂಚಮಿಯ ದಿನ ಇಲ್ಲಿ ಯಾವುದೇ ಪೂಜೆ ನಡೆಯೋದಿಲ್ಲ. ಇಲ್ಲಿ ನಾಗನಿಗೆ ಪೂಜೆ ನಡೆಸುವವರು ಹಿಂದುಳಿದ ಮುಗೇರ ಸಮಾಜದವರೇ ಹೊರತು ವೈದಿಕರಲ್ಲ. ಇಲ್ಲಿಗೆ ಯಾರೇ ಬಂದರೂ ಅವರ ಮೂಲಕವೇ ಪೂಜೆ ನಡೆಯಬೇಕು. ವರ್ಷದಲ್ಲೊಮ್ಮೆ ಮಾತ್ರ ಈ ಬನಕ್ಕೆ ಪ್ರವೇಶವಿದೆ. ದೇವರಿಗೆ ಯಾವುದೇ ಜಾತಿ ಭೇದಗಳಿಲ್ಲ. ಅವನ ಮುಂದೆ ಎಲ್ಲರೂ ಸಮಾನರು ಅನ್ನೋದು ಈ ಆರಾಧನೆಯಿಂದ ತಿಳಿದು ಬರುತ್ತೆ. ನಮ್ಮ ಕ್ರಮ ಏನಂತ ಹೇಳಿದರೆ, ಈ ವೃಷಭ ಮಾಸದ ದಿನ ಬರುವ ಪ್ರಥಮ ಗುರುವಾರ, ಅದು ಯಾಕಂತ ಹೇಳಿದರೆ ಇಲ್ಲಿ ಮೂಲ್ದೊಟ್ಟು ಬನ ಅಂತೇಳಿ ಬರಲಿಕ್ಕೆ ಇಲ್ಲಿ ಮೂಲ್ದೊಟ್ಟು ಗುತ್ತು ಅಂತೇಳಿ ಒಂದು ಇರ್ತದೆ. ಮೂಲ್ದೊಟ್ಟು ಗುತ್ತು, ಈ ಮೂಲ್ದೊಟ್ಟು ಗುತ್ತಿನಲ್ಲಿ ಸಾಧಾರಣ 100ಕ್ಕೂ ಹೆಚ್ಚು ನಮ್ಮ ಮುಗೇರ ಜಾತಿಯವರದ್ದು ಒಂದು ಮನೆಗಳೆಲ್ಲ ಇತ್ತು. ಅಂದರೆ ಜೈನರಸರ ಕಾಲದಲ್ಲಿ ಇತ್ತು. ಕ್ರಮೇಣ ಅದು ನಶಿಸಿ ಹೋಗಿ ಎಲ್ಲ ಕಾಲಾಂತರದಲ್ಲಿ ಪರಿವರ್ತನೆ ಹೊಂದಿ ಈಗ ಮುಗೇರ ಜಾತಿಗಳು ಯಾರೂ ಇಲ್ಲ. ಅಲ್ಲಿಂದ ಬಳುವಳಿಯಾಗಿ ಬಂದದ್ದನ್ನು ನಾವೀಗ ಅದನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಈಗ ಪ್ರಥಮವಾಗಿ ಮುರಿ ಇದ್ದರೆ ನಾವು ಮುರಿಯನ್ನು ತೆಗೆದು ಬನದಲ್ಲಿ ಇಡ್ತೇವೆ. ಇದೀಗ ಮಣ್ಣಿನ ಗಡಿಗೆಯಲ್ಲಿ ಆಕರ್ಷಣೆ ಮಾಡಿದ ಮುರಿ, ಅದನ್ನು ಇಲ್ಲಿ ಪ್ರತಿಷ್ಠೆ ಮಾಡ್ತೇವೆ ನಾವು. ಆಮೇಲೆ ಅದಕ್ಕೆ ಪಂಚಾಮೃತ ಅಭಿಷೇಕ ಇದ್ದರೆ ಅಥವಾ ಕ್ಷೀರಾಭಿಷೇಕ, ಎಳನೀರು ಅಭಿಷೇಕ ಇದನ್ನೆಲ್ಲ ಮಾಡಿ ಅರಶಿನ, ಹೂ, ಹಿಂಗಾರ ಇದನ್ನೆಲ್ಲ ಇಟ್ಟು ಮಹಾಪೂಜೆ ಮಾಡ್ತೇವೆ ನಾವು. ಮತ್ತು ಇದರಲ್ಲಿ ಯಾರಿಗಾದರೂ ಏನಾದರೂ ಅರಿಕೆ ಹೇಳಿಕೊಳ್ಳಿಕ್ಕಿದ್ರೆ ಅಥವಾ ಅವರ ಕಷ್ಟಗಳು ಏನಾದರೂ ಇದ್ದರೆ ಇಲ್ಲಿ ಹೇಳಿದರೆ ನಾವು ಅದಕ್ಕೆ ಪರಿಹಾರ ಮಾಡಿ ಕೊಡ್ತೇವೆ. ಅಂಥದ್ದೆಲ್ಲ ಎಷ್ಟೋ ಇಲ್ಲಿ ಆಗಿದೆ. ಭಕ್ತರು ಈ ನಾಗವನಕ್ಕೆ ಬಂದು ತಮ್ಮ ಸಂಕಷ್ಟಗಳನ್ನ ಹೇಳಿಕೊಂಡು ಪ್ರಾರ್ಥನೆ ಸಲ್ಲಿಸಿ ಹೋಗ್ತಾರೆ. ಒಂದು ವರ್ಷದ ಅವಧಿಯಲ್ಲಿ ಹರಕೆ ಸಲ್ಲಿಸಿದವರ ಸಂಕಷ್ಟ ದೂರವಾದರೆ ಮುರಿ ಸೇವೆಯನ್ನ ಸಲ್ಲಿಸುತ್ತಾರೆ. ಮುರಿ ಎಂದರೆ ನಾಗನ ಹೆಡೆಯನ್ನ ಹೊಂದಿರುವ ಮಡಕೆ. ಈ ಹರಕೆ ಹೊತ್ತವರು ಶ್ರದ್ಧಾ ಭಕ್ತಿಗಳಿಂದ ತಲೆಯಲ್ಲಿ ಮಡಕೆಯನ್ನ ಹೊತ್ತು ತರುತ್ತಾರೆ. ಈ ಮಡಕೆಯನ್ನ ಸದ್ಯ ಒಂದು ಕುಂಬಾರ ಮನೆಯವರು ಮಾತ್ರ ತಯಾರಿಸುತ್ತಾರೆ. ಇದರ ತಯಾರಿಕೆಗೂ ಕೆಲವೊಂದು ನಿಯಮವಿದೆ. ಮಡಕೆಯನ್ನ ತಯಾರಿಸಿದ ಕುಂಬಾರ ಕೆಲವು ವಿಧಿವಿಧಾನಗಳನ್ನ ನೆರವೇರಿಸಿ ಹರಕೆ ಹೊತ್ತವರ ತಲೆಗಿಡುತ್ತಾರೆ. ಬಳಿಕ ನಾಗವನಕ್ಕೆ ತಂದು ಮುರಿಯನ್ನ ನಾಗನ ಕಲ್ಲಿನ ಸಮೀಪ ಇಟ್ಟು ಪೂಜಿಸಲಾಗುತ್ತೆ. ಇಲ್ಲಿ ಮುರಿ ಸೇವೆಯನ್ನ ಒಪ್ಪಿಸಿ ಅದೆಷ್ಟೋ ಜನರ ಕಾಯಿಲೆಗಳು ವಾಸಿಯಾಗಿವೆ, ಸಂಕಷ್ಟಗಳು ದೂರವಾಗಿದೆ. ಇಂದಿನ ದಿನಗಳಲ್ಲಿ ಪ್ರಾಕೃತಿಕ ನಾಗವನಗಳೇ ಮಾಯವಾಗಿದೆ. ನಾಗ ಮತ್ತು ಪ್ರಕೃತಿಯ ಸಂಯೋಗದ ವಿಶಿಷ್ಟ ಆರಾಧನಾ ತಾಣ ವನ. ಸದ್ಯ ಕಾಂಕ್ರೀಟೀಕರಣದಿಂದ ವನಗಳು ಕಾಣದಂತಾಗಿದೆ. ಈ ಸಂದರ್ಭದಲ್ಲಿ ಪ್ರಕೃತಿಯ ಮಡಿಲಲ್ಲಿರುವ ಈ ಕುತ್ಯಾರಿನ ನಾಗವನದ ವಿಶಿಷ್ಟ ರೀತಿಯ ಹರಕೆ ಮತ್ತು ಆರಾಧನಾ ಪದ್ಧತಿ ವಿಶೇಷವಾಗಿದೆ. ಪ್ರಮುಖ ಸುವರ್ಣ ಕಟಪಾಡಿ, ನಮಕುಲ್ಲ ನ್ಯೂಸ್ 24x7 ಉಡುಪಿ.